ಹಾಯ್. ಆ್ಯಕ್ಚುಲಿ ನಾವಿವಾಗ ಇಲ್ಲೊಂದು ಕಾಫಿ ಶಾಪ್ ಇದೆ, ಹಾಗೆ ನಾನು ಕಾಫಿ ಶಾಪ್ ಹೋಗ್ತೀನಿ. ಹೋಗ್ಬಿಟ್ಟು ನಮ್ಮಲ್ಲಿ ಕಾಫಿ ಒಂದು ಟೇಸ್ಟ್ ನೋಡುವ. ಅದೇ ರೀತಿ ಕಾಫಿ ಮಾಡುವಂಥ ರೀತಿ ಹೇಗಿದೆ ಅದನ್ನು ಸಹ ನಿಮ್ಮನ್ನ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಸುತ್ತ ನೋಡ್ತಿರ್ಬೋದು, ಫುಲ್ಲಾಗಿ ಇದೆಲ್ಲ ಕಾಫಿ ಎಸ್ಟೇಟ್. ಇಲ್ಲಿ ನಾವು ಕಾಫಿ ಎಸ್ಟೇಟ್ ನಡುವಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಇನ್ನೊಂದು ವಿಷಯ, ನನ್ನ ಈ ಚಾನಲ್ನ ಇದೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಅದು ಅಲ್ಲದೆ ಇನ್ನೊಂದು ಸ್ಪೆಷಲ್ ಅಂತಂದರೆ ಫಸ್ಟ್ ಟೈಮ್ ನನ್ನ ಮಿಸ್ಸಸ್ ಫ್ರೆಂಡ್ ಬಂದಿರುವಂಥದ್ದು. ಓಕೆ, ನಾನು ಫಸ್ಟ್ ಪರಿಚಯ ಮಾಡ್ತೀನಿ. ನನ್ನ ಮಿಸ್ಸಸ್ಗಳು ಸೌಮ್ಯ. ಹಾಯ್. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಇದೊಂದು ವ್ಲಾಗ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಅವಳು ಮಾತಾಡಂತಿದ್ದೀನಿ, ಅವಳಿಗೆ ಮಾತಾಡಲಿಕ್ಕೆ ಸಂಕೋಚ, ಹಾಗೆ ಮಾತಾಡ್ತಿಲ್ಲ. ಓಕೆ, ಮುಂಬರುವ ದಿನಗಳಲ್ಲಿ ಮಾತಾಡಬಹುದು, ನೋಡುವ. ಓಕೆ. ಇದೊಂದು ತುಂಬ ಒಂದು ಪೀಸ್ಫುಲ್ ಆಗಿರುವಂಥ ಒಂದು ವಾತಾವರಣ ಇದೆ. ತುಂಬ ಸೈಲೆಂಟ್ ಇದೆ, ಯಾವುದೇ ರೀತಿಯ ವಾಹನ ಕಿರಿಕಿರಿ ಆಗಲಿ ಏನೂ ಇಲ್ಲ, ಯಾವುದೇ ರೀತಿಯ ಪೊಲ್ಯೂಷನ್ ಸಹ ಇಲ್ಲ. ಕೂಲ್. ನಾವು ಮಂಗಳೂರಲ್ಲಿ ನೋಡ್ತಿರೋ ಹಾಗೆ ನಾವು ಎಷ್ಟೊತ್ತು ನೋಡಿದ್ರು ನಾವು ಬೆವರ್ತಾ ಇರ್ತೀವಿ, ಬಟ್ ಇಲ್ಲಿ ಬೆವರುವಂಥದ್ದೇನಿಲ್ಲ. ನೋಡಿ, ಇಲ್ಲಿ ಅವಳೇನೋ ಕಾಫಿ ಗಿಡ ತೋರಿಸ್ತಿದ್ದಾಳೆ. ಓಕೆ, ನೋಡಿ ಇಲ್ಲಿ ಇದು ಕಾಫಿ ಬೀಜ ಇದೆ. ಇವತ್ತು ಇನ್ನು ಕಾಯಿ ಎಷ್ಟು ಇದು ಇಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು. ಕೆಲವೆಲ್ಲ ರೆಡ್ ಕಾಣ್ತಾ ಉಂಟು, ಇದೆಲ್ಲ ಹಣ್ಣಾಗಿರುವಂಥದ್ದು, ಮತ್ತು ಇದೆಲ್ಲ ಕಾಫಿಯ ಕಾಯಿಗಳಷ್ಟೇ. ಇದೀಗ ಆಲ್ಮೋಸ್ಟ್ ಇದು ಇವಾಗ ನವಂಬರ್. ಓಕೆ. ಇದನ್ನು ನಾವಿನ್ನು ನೆಕ್ಸ್ಟು ಡಿಸೆಂಬರ್ ಜನವರಿಯಲ್ಲಿ ನಾವು ಇದನ್ನು ಇವ್ರಿಗೆ ಪಿಕ್ ಮಾಡಿ ಕೊಯ್ತಾರೆ. ಹಣ್ಣನ್ನೆಲ್ಲ ಇವರು ಕೊಯ್ದು ಅದನ್ನು ಪ್ರೊಸೆಸಿಂಗ್ ಮಾಡಿ ನೆಕ್ಸ್ಟು ಕಾಫಿಯನ್ನು ಒಣ ಹಾಕಿ ನಮಗದು ಕಾಫಿ ಪೌಡರ್ ಆಗಿ ಸಿಗುತ್ತೆ. ನಾನೀಗ ತೋರಿಸಿ ಹೊರಟಿರುವಂಥ ಕಾಫಿ ಶಾಪ್ ಸಹ ಹಾಗೆ. ಇಲ್ಲಿ ಇದೇ ಎಸ್ಟೇಟಲ್ಲಿ ತಯಾರಾದಂಥ ಕಾಫಿ ಹುಡಿಯಿಂದನೇ ಅವರು ಕಾಫಿನ ಮಾಡ್ತಾರೆ. ಆ್ಯಕ್ಚುಲಿ ನಾನೀಗ ಮೈನ್ ರೋಡಲ್ಲಿ ಬಂದಿದ್ದೀನಿ. ನಿಮಗೆ ಕಾಣ್ತಿರ್ಬೋದು, ನನ್ನ ಈ ಕಡೆ ಹೋದರೆ ಇದು ಚಿಕ್ಕಮಗಳೂರು ಹೋಗುವಂಥದ್ದು. ಇದರಲ್ಲಿ ನಮಗೆ ಈ ಕಡೆ ಬಂದು ಇದು ಬಾಳೆಂದ್ರ ಹೋಗೋದು. ಕರೆಕ್ಟಾಗಿ ಇಲ್ಲಿಂದ ಬಾಳೆಂದ್ರಿಗೆ 1.5 ಕಿಲೋಮೀಟ್ರ್ ಇದೆ. 1.5 ಕಿಲೋಮೀಟ್ರಲ್ಲಿ ನಮಗೆ ಸಿಗುವಂಥದ್ದು ಭದ್ರಾ ಸ್ಟಾಪ್ ಅಂತ ನಿಮಗೆ ಕಾಫಿ ಶಾಪ್ ಸಿಗುತ್ತೆ. ನಾವು ಇಲ್ಲಿ ಕಾಫಿ ಶಾಪಲ್ಲಿ ಕಾಫಿ ಕುಡಿಬೋದು. ತುಂಬ ಚೆನ್ನಾಗಿದೆ. ನಾನು ತುಂಬ ಸಲ ಇಲ್ಲಿ ಕಾಫಿ ಕುಡಿದಿದ್ದೀನಿ, ಹಾಗೆ ನಿಮಗೆ ತೋರಿಸೋ ರೀತಿಯಲ್ಲಿ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಕಾಫಿ ಕುಡಿಯೋದನ್ನ ತೋರಿಸ್ತಿದ್ದೀನಿ. ನೀವು ನೋಡ್ತಿರ್ಬೋದು, ನನ್ನ ಬ್ಯಾಕ್ ಸೈಡ್ ನಿಮಗೆ ಕಾಫಿ ಶಾಪ್ ಕಾಣ್ತಾ ಉಂಟು. ಇದು ಕಾಣುವಂಥದ್ದು ಕಾಫಿ ಶಾಪು. ನೀವು ಇಲ್ಲಿ ಮೈನ್ ರೋಡಲ್ಲಿ ಬಂದರೆ ನಿಮಗೆ ಬಾಳೆಂದ್ರ ಟು ಚಿಕ್ಕಮಗಳೂರು ಹೋಗೋವಾಗಲೇ ಈ ರೀತಿಯಾಗಿ ನಿಮಗೆ ಕಾಫಿ ಶಾಪ್ ಕಾಣಲಿಕ್ಕೆ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಭದ್ರಾ ಕಾಫಿ ಶಾಪ್ ಅಂತ ಬೋರ್ಡ್ ಸಹ ಇದೆ. ನೀವು ನೋಡ್ತಿರ್ಬೋದು, ತುಂಬ ಟೂರಿಸ್ಟ್ ಗಾಡಿಯಲ್ಲಿ ನಿಂತಿದೆ. ಆಲ್ಮೋಸ್ಟ್ ಇಲ್ಲಿ ಪ್ರತಿದಿನವೂ ಇದೇ ರೀತಿ ಇರುತ್ತೆ. ಸಾಟರ್ಡೆ ಸಂಡೇ ಅಂತ ಏನು ಸ್ಪೆಷಲ್ ಆಗಿಲ್ಲ, ಪ್ರತಿದಿನವೂ ಇದೇ ರೀತಿಯಾಗಿ ನೀವು ಟೂರಿಸ್ಟ್ಗಳನ್ನ ನೋಡ್ಬೋದು. ತುಂಬ ಜನ ಟೂರಿಸ್ಟ್ಗಳು ಬಂದು ಇಲ್ಲಿ ಕಾಫಿನ ಸೌದು ಹೋಗ್ತಾರೆ. ನೋಡ್ಬೋದು, ನಿಮಗೆ ಇಲ್ಲಿ ಭದ್ರಾ ಕಾಫಿ ಶಾಪ್ ಅಂತ ನಿಮಗೆ ಬೋರ್ಡ್ ಕಾಣುತ್ತೆ. ಇದು ಸುತ್ತಲೂ ಕಾಫಿ ಎಸ್ಟೇಟ್ ಇದೆ. ಎಸ್ಟೇಟ್ ನಡುವಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಕಾಫಿ ಶಾಪ್ ಕಾಣಲಿಕ್ಕೆ ಸಿಗುತ್ತೆ. ನಿಮಗೆ ಆಲ್ ಓವರ್ ಆಗಿ ಕಾಫಿ ಶಾಪ್ ಈ ರೀತಿಯಾಗಿ ನೋಡ್ಬೋದು. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಟೋಟಲ್ ಆಗಿ ಇದನ್ನು ನ್ಯಾಚುರಲ್ ಆಗಿ ಏನು ಸಿಗುತ್ತೋ ಅದರಿಂದ ಮಾಡಿದ್ದಾರೆ. ಒಂದು ಮರದ ರೀಪ್ ಪಕ್ಕ ಯೂಸ್ ಮಾಡಿದ್ದಾರೆ. ಅದೇ ರೀತಿ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ, ಅದ್ರ ಮೇಲೆ ಹುಲ್ಲಿದೆ. ನಿಮಗೆ ಹೊರಗಡೆ ನೋಡುವಾಗ ಹುಲ್ಲು ಕಾಣುತ್ತೆ. ಇಲ್ಲೇ ತಯಾರಾದಂತಹ ಕಾಫಿಯ ಪುಡಿಸಾಗಿದೆ. ಇಲ್ಲಿ ಬೇರೆ ಬೇರೆ ನಿಮಗೆ ಕ್ವಾಲಿಟಿ ಸಿಗುತ್ತೆ. ಇದು ರೆಗ್ಯುಲರ್, ಹಾಗೆ ನಮಗೆ ಇಲ್ಲಿ ಸುಪ್ರೀಮನ್ನು ಸಿಗುತ್ತೆ. ಇದರಲ್ಲಿ ಸದ್ಯಕ್ಕೆ ಇಲ್ಲಿ 2 ವೆರೈಟಿ ಇಟ್ಟಿದ್ದಾರೆ. ನಿಮಗೆ ಇಲ್ಲಿ ರೆಗ್ಯುಲರಿಗೂ ಮತ್ತು ಸುಪ್ರೀಮ್ಗೂ ಡಿಫ್ರೆನ್ಸ್ ಏನಂತಂದರೆ ಇಲ್ಲಿ ನಿಮಗೆ ಚಿಕ್ಕ ಡಿಫ್ರೆನ್ಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಕಾಣ್ತಿರ್ಬೋದು ನೋಡಿ, ಇಲ್ಲಿ
70% ಕಾಫಿ ಇದೆ, 30% ಚಿಕೋರಿ. ಇದು ರೆಗ್ಯುಲರ್ ಪ್ಯಾಕೆಟ್. ಅದರಲ್ಲಿ ಸುಪ್ರೀಮ್ ನೋಡಿದ್ರೆ ನಾವು ಸುಪ್ರೀಮಲ್ಲಿ 85% ಕಾಫಿ, 15% ಚಿಕೋರಿ. ಜಸ್ಟ್ ನಿಮಗೆ ಇದರಲ್ಲಿ ಚಿಕೋರಿ ಡಿಫ್ರೆನ್ಸ್ ಆಗಿರೋದ್ರಿಂದ ಬೇರೆ ಬೇರೆ ವೆರೈಟಿ ಇದೆ. ಅದೇ ರೀತಿ ಪ್ರೈಸ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ನಾವು ಇವಾಗ ಕಾಫಿ ಆರ್ಡರ್ ಮಾಡಿದ್ವಿ. ಆ ಕಾಫಿ ಕುಡಿದು ಟೇಸ್ಟಿಗೆ ಅಂತ ಸಹ ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಈ ಕಾಫಿ ಏನೋ ಸ್ಪೆಷಾಲಿಟಿ ಏನಿದೆ, ಇದರಲ್ಲಿ ನೀರು ಹಾಕಲ್ಲ, ಜಸ್ಟ್ ಹಾಲು ಮತ್ತು ಡಿಕಾಕ್ಷನ್ ಹಾಕಿ ಇದನ್ನು ಮಾಡ್ತಾರೆ. ಹಾಗಾಗಿ ಇದರಲ್ಲಿ ನೀರಿನ ಕಂಟೆಂಟ್ ಕಮ್ಮಿ ಇರುತ್ತೆ. ನಾರ್ಮಲಿ ಹಾಲಲ್ಲಿರುವಂತಹ ನೀರಿನ ಕಂಟೆಂಟ್ ಬಿಟ್ಟರೆ ಮತ್ತು ನೆಕ್ಸ್ಟ್ ನೀರಲ್ಲಿ ಸೂಪರ್ ಕಾಫಿ. ನಾನು ಇದ್ರ ಮೊದಲು ತುಂಬ ಸಲ ಕುಡಿದಿದ್ದೀನಿ, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ತುಂಬ ಸಲ ಕುಡಿದಿದ್ದೀನಿ, ಅದು ತುಂಬ ಚೆನ್ನಾಗಿದೆ ಕಾಫಿ. ನಿಮಗೆ ರಿಯಲ್ ಕಾಫಿಯ ಟೇಸ್ಟ್ ಸಿಗಬೇಕಂತಂದರೆ ಇಂಥ ಕಡೆ ಬಂದು ನೀವು ಕಾಫಿ ಕುಡಿಬೇಕಾಗತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು. ನನ್ನ ಮಗ ತುಂಟ ಮಗ ಬಲೆ ಬಂದಂತಲೇ ಬಾಬಾ ಇಂಚು ಬಲೆ. ನೀವೇನಾದರೂ ಶೃಂಗೇರಿ ಅಥವಾ ಹೊರನಾಡು ಬಾಳೆಂದ್ರೆ ಬಂದ್ರಿ ಅಂತಂದರೆ ಒಂದು ವಿಸಿಟ್ ಕೊಟ್ಟು ಹೋಗಿ, ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂದ್ಕೊಳ್ತೀನಿ ನಿಮ್ಗೆ ನಾನು. ಇದೇ ರೀತಿಯ ಕಾಫಿ ಶಾಪ್ ನಿಮಗೆ ಮುಂದೆ ಚಿಕ್ಕಮಗಳೂರು ಹೋಗೋದು ಸಿಗುತ್ತೆ. ಒಂದು ನನಗನ್ಸ್ಬಿಟ್ಟು ಒಂದು 3-4 ಸಿಗ್ಬೋದು ಆಲ್ಮೋಸ್ಟು. ನಾನು ಅಲ್ಲಿ ಒಂದು 2 ಹೋಗಿದ್ದೀನಿ ಆಲ್ರೆಡಿ. ಚೆನ್ನಾಗಿದೆ, ಅಲ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ನಾವೀಗ ಸಂಜೆ ಟೈಮ್ ಬಂದಿರೋದ್ರೆ ಇಲ್ಲಿ ಅದು ಸ್ನ್ಯಾಕ್ಸ್ ಇಲ್ಲ, ಇಲ್ಲಾಂದರೆ ನಿಮಗೆ ಬೆಳಿಗ್ಗೆ ಸ್ನ್ಯಾಕ್ಸ್ ಸಿಗುತ್ತೆ. ಈ ಟೇಬಲ್ ಒಂದು ವಿಶೇಷ ಇದೆ, ನೀವು ಕೆಳಗೆ ನೋಡ್ಬೋದು. ಈ ಟೇಬಲ್ನ ಕೆಳಗಡೆ ಇದು ಕಾಫಿ ಒಣಗಿರೋಂಥ ಕಾಫಿ ಗಿಡ, ಆ ಕಾಫಿ ಗಿಡದಿಂದ ಇಲ್ಲಿ ಟೇಬಲ್ ಸಹ ಮಾಡಿರುವಂಥದ್ದು. ಅದೇ ರೀತಿ ನಾವಿಲ್ಲಿ ಕೂತ್ಕೊಳ್ಳುವಂತಹ ಬೆಂಚ್ ಸಹ ಹಾಗೆ ಇದನ್ನು ಸಹ ಮರದಿಂದ ಮಾಡಿರೋದು. ಇದು ಕಾಫಿಯ ಇಲ್ಲಿ ಕಾಫಿ ಬಡ್ಡೆ ಅಂತಾರೆ, ಅದರಿಂದ ಮಾಡಿದ್ದಾರೆ. ಇದು ಕಾಫಿ ಶಾಪ್ನ ಬ್ಯಾಕ್ ಸೈಡ್. ನಾವೀಗ ಎಸ್ಟೇಟ್ ಒಳಗಡೆ ಹೋಗಲಿಕ್ಕೆ ಇಲ್ಲೊಂದು ಪ್ಲೇಸ್ ಉಂಟು, ಬಟ್ ತುಂಬ ಒಳಗಡೆ ಬಿಡಲ್ಲ. ಆದರೆ ನೀವು ಸ್ವಲ್ಪ ಒಳಗಡೆ ಹೋಗ್ಬೋದು. ಅಲ್ಲಿ ಹೋಗುವಂಥ ದಾರಿ ಈ ರೀತಿಯಾಗಿರುತ್ತೆ. ನೀವೇನಾದ್ರು ಈ ಕಡೆ ಬಂದಾಗ ಕಾಫಿ ಎಸ್ಟೇಟ್ ಒಳಗೆ ಹೋಗ್ಬೇಕಂದ್ರೆ ನಿಮಗೆ ಇಲ್ಲಿ ತನಕ ಅಲೋ ಮಾಡ್ತಾರೆ, ಇದರಿಂದ ಆ ಕಡೆ ಅಲೋ ಮಾಡಲ್ಲ. ನೀವು ಇಲ್ಲಿ ಬಂದು ನೀವು ಕಾಫಿ ಗಿಡಗಳನ್ನೆಲ್ಲ ನೋಡ್ಬೋದು. ನಿಮಗಿಲ್ಲಿ ಬಂದಾಗ ಈ ರೀತಿಯಾಗಿ ನಾವು ಕಾಫಿಯ ಎಸ್ಟೇಟ್ನ ನೋಡ್ಬೋದು. ಇಲ್ಲಿ ನೋಡ್ತೀರಿ ನೋಡಿ, ಇದು ಕಾಫಿ ಹಣ್ಣಾಗಿರುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ಕಾಫಿ ಹಣ್ಣಾಗಿದೆ, ಬಟ್ ಇನ್ನೂ ಸಹ ಇದು ಹಣ್ಣಾಗಬೇಕು. ಈ ಕಾಫಿ ಹಣ್ಣು ಒಣಗಿದ ನಂತರ ನೋಡಿ ಈ ರೀತಿಯಾಗಿ ಆಗುತ್ತೆ. ನಿಮಗೆ ಬ್ರೌನ್ ಬರುತ್ತೆ, ಅದರಲ್ಲಿ ಬ್ಲ್ಯಾಕ್ ಬರುತ್ತೆ. ಈ ಎಸ್ಟೇಟು ನಾನು ಇಲ್ಲಿ ಕೇಳಿದ ಪ್ರಕಾರ 360 ಎಕರೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು 360 ಎಕರೆ ಎಸ್ಟೇಟ್ ಇದು. ಆ್ಯಕ್ಚುಲಿ ಕೊರೋನಾ ಗಿರೋನಲ್ಲಿ ಆದಮೇಲೆ ಸ್ವಲ್ಪ ಲಾಂಗ್ ಹೋಗ್ತಿರೋದು ನಂದು ಇದು 2ನೇ ಸಲದ್ದು. ಫಸ್ಟ್ ಟೈಮ್ ಮುರುಡೇಶ್ವರ ಹೋಗಿದ್ವಿ, ಆ ಮುರುಡೇಶ್ವರ ವಿಡಿಯೋ ಸಹ ನೀವು ನೋಡಿದ್ದೀರಾ. ಇದೀಗ ಸೆಕೆಂಡ್ ಟೈಮ್ ನಾವು ಇಲ್ಲಿ ಬಾಳೆಹೊನ್ನೂರು ಬಂದಿರೋದು. ಇನ್ಮೇಲೆ ರೆಗ್ಯುಲರ್ ಆಗಿ ಕೆಲವು ವೀಡಿಯೋಗಳಲ್ಲಿ ಇವಳು ಸಹ ಇರ್ತಾಳೆ. ಮಾಸ್ಕ್ ತೆಗಿ, ಮಾಸ್ಕ್ ಹಾಕಿದ್ರೆ ಮುಖ ಯಾರಿಗೂ ಗೊತ್ತಾಗಲ್ಲ. ಮಾಸ್ಕ್ ತೆಗೆದ್ರೆ ಅಟ್ಲೀಸ್ಟ್ ಮುಖ ಗೊತ್ತಾಗುತ್ತೆ. ಈ ರೀತಿ ನೋಡುವ ವ್ಲಾಗ್ಗಳನ್ನ ಬೇರೆ ಬೇರೆ ರೀತಿಯ ವ್ಲಾಗ್ಗಳನ್ನೆಲ್ಲ ಹಾಕ್ತಾ ಇರ್ತೀವಿ. ತುಂಬ ಟೈಮ್ ಆಯಿತು, ಇಷ್ಟು ನಡೆಯಿದೆ, ತುಂಬ ಸುಸ್ತಾಗ್ತುಂಟು, ನಡೀಲಿಕ್ಕೆ ಆಗ್ತಾಯಿಲ್ಲ. ಮನೇಲಿ ಲಾಕ್ಡೌನಲ್ಲಿದ್ದ ಮನೇಲಿ ಕೂತು ಹೇಳ್ತಾರೆ ಕೈಕಾಲೆಲ್ಲ ನಮಗೆ ಹಿಡಿದಾಗ ಆಗಿಬಿಟ್ಟಿದೆ ಈಗ. ಹಾಗೆ ತುಂಬ ನಡಿಲಿಕ್ಕೆ ಸಾಗ್ತಾಯಿಲ್ಲ, ಅಷ್ಟು ಟಯರ್ಡ್ ಆಗ್ತದೆ. ನಮಗೆ ಒಂದು ಕಾಫಿ ಗಿಡನ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿ. ಇದು ಕಾಫಿ ಗಿಡ. ನನಗೆ ಗೊತ್ತಿರೋ ಮಟ್ಟಿಗೆ ಇದು ಸುಮಾರು ಒಂದು 60-70 ವರ್ಷಗಳ ಹಿಂದಿನ ಕಾಫಿಯ ಗಿಡ ಇದು. ನೋಡಿ ಈ ಗಿಡ ಹೇಗಿದೆ ನೀವು ನೋಡ್ತಿರ್ಬೋದು. ಈ ಮಳೆ ಎಲ್ಲ ಇದೆಲ್ಲ ಈ ಪಾಚಿ ಆಗಿರುವಂಥದ್ದು. ನಿಮ್ಗೆ ಇಲ್ಲಿಗ ಆ್ಯಕ್ಚುಲಿ ಚಿಗುರು ಕಾಣ್ತಿರ್ಬೋದು, ಈ ಚಿಗುರು ಬಂದಿದೆ. ಬಟ್ ಈ ಚಿಗುರನ್ನ ಇಡಲ್ಲ, ಈ ಚಿಗುರನ್ನ ತೆಗಿತಾರೆ. ಯಾಕಂದರೆ ಇದು ಗಿಡದಲ್ಲಿ ಮೇಲ್ಗಡೆ ಮಾತ್ರ ಇದರಲ್ಲಿ ಚಿಗುರು ಬಂದು ಕಾಫಿ ಕಾಯೆಲ್ಲ ಹೂ ಬಿಡುವಾಗ ನೋಡ್ಕೊಳ್ತಾರೆ.
ಇದರಲ್ಲಿ ಬಂದಿರುವಂಥ ಎಕ್ಸಸ್ ಎಲ್ಲ ಚಿಗುರನ್ನೆಲ್ಲ ಇದರಲ್ಲಿ ತೆಗಿತಾರೆ, ಬಿಡೋಲ್ಲ. ನೋಡಿ ಒಂದು ಗಿಡ ಎಷ್ಟು ದೊಡ್ಡದುಂಟು ನೀವು ನೋಡ್ತಿರ್ಬೋದು. ಆ ಮೂಲೆಯಿಂದ ಫುಲ್ಲು ಹೀಗೆ ಬಂದು ನೋಡಿ, ಇದು ಹೌದು, ನೀವು ಇಷ್ಟು ಫುಲ್ಲಾಗಿದ್ದು ಹರಡ್ಕೊಂಡಿದೆ ಒಂದು ಗಿಡ. ಇದಿಷ್ಟೀಗ ಒಂದು ಗಿಡ. ಇದೇ ರೀತಿ ನೋಡಿ, ಇಲ್ಲಿ ಒಂದು ಗಿಡ ಉಂಟು, ಇದು ಸಹ ಹಾಗೆ. ಇದು ತುಂಬ ದೊಡ್ಡ ಗಿಡ. ನಾನೀಗ ಕೂತು ನಿಮಗೆ ಫುಲ್ಲಾಗಿ ತೋರಿಸ್ತಿದ್ದೀನಿ ನೋಡಿ. ಒಂದು ಗಿಡ ಎಷ್ಟು ದೊಡ್ಡದಿದೆ ನೋಡಿ ಗಿಡ. ಆ್ಯಕ್ಚುಲಿ ಕಾಫಿಲಿ 2 ವೆರೈಟಿ ಇದೆ. ಆ 2 ವೆರೈಟಿಯಲ್ಲಿ ಒಂದು ಬಂದು ರೋಬಸ್ಟಾ, ಇನ್ನೊಂದು ಅರೇಬಿಕಾ. ನಾನು ನಿಮಗೆ ಈಗ ತೋರಿಸಿದ್ದು ರೋಬಸ್ಟಾ ಎಸ್ಟೇಟ್. ಇದು ಅರೇಬಿಕಾ ಒಂದು ನಿಮಗೆ ಗಿಡ ತುಂಬ ಚಿಕ್ಕದು ಬರುತ್ತೆ. ಇಲ್ಲಿ ಮೋಸ್ಟ್ಲಿ ಅರೇಬಿಕಾ ಇಲ್ಲ ಇಲ್ಲಿ, ಹಾಗಾಗಿ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ನಾನು ಬೇರೆ ಇನ್ನೊಂದು ಕಡೆ ಹೋದಾಗ ನಾನು ಖಂಡಿತವಾಗ್ಲೂ ಅರೇಬಿಕಾ ಪ್ಲ್ಯಾಂಟ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಸಹ ನಿಮಗೆ ತೋರಿಸ್ತೀನಿ ನಾನು. ಒಂದು ಮುಳಿ ಉಂಟು ಜಿಗಿನೆ. ಮಳೆಗಾಲದಲ್ಲಿ ಜಿಗಿನೆ ಇದ್ದೇ ಇರುತ್ತದೆ. ನಾವಿಲ್ಲಿ ಹೋಗ್ಬೇಕಂದ್ರೆ ಈ ರೀತಿ ನಾವು ಬಕ್ಕೊಂಡೆಲ್ಲ ಹೋಗಬೇಕಾಗತ್ತೆ. ಯಾಕಂದರೆ ಅಷ್ಟು ಗಿಡಗಳು ತುಂಬ ಕೆಲವು ಚಿಕ್ಕದಿರುತ್ತೆ, ಕೆಲವು ದೊಡ್ಡದಿರುತ್ತೆ. ಅದರ ಈಗ ಕಾಯಿ ಬಿಟ್ಟಿರೋದ್ರಿಂದ ಸ್ವಲ್ಪ ತುಂಬ ಬಾಕೊಂಡಿರುತ್ತೆ ನಿಮಗೆ ಆ ಗಿಡದ ಇದೆಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು, ಕಾಫಿ ಎಸ್ಟೇಟ್ ನಡುವಲ್ಲಿ ಮರಗಳೆಲ್ಲಿದೆ ನಿಮಗೆ ಎಲ್ಲ ಕಾಣ್ತಿರ್ಬೋದು ನೋಡಿ. ಅಲ್ಲಿ ಒಂದು ತೆಂಗಿನ ಮರ ಕಾಣ್ತಾ ಉಂಟು, ಹಾಗೆ ಈ ಕಡೆ ಬೇರೆ ಬೇರೆ ಮರ ಉಂಟು ನೋಡಿ. ಇದರಲ್ಲಿ ಒಂದು ಈ ಸಿಲ್ವರ್ ಮರ, ಇದು ಆ್ಯಕ್ಚುಲಿ ಒಂದು ಚಿಕ್ಕ ಗಿಡ, ಇದು ತುಂಬ ದೊಡ್ಡದೇನಲ್ಲ, ಇಷ್ಟೇ ಹತ್ರ ಇದೆ. ನಿಮಗೆ ಅಲ್ಲಿ ಕಾಣ್ತಿರ್ಬೋದು ನೋಡಿ, ಆ ಕಡೆ ಕಾಣ್ತಿರ್ಬೋದು, ಅದೆಲ್ಲ ದೊಡ್ಡ ದೊಡ್ಡ ಮರಗಳು. ಇಲ್ಲಿ ಕಾಫಿ ಎಸ್ಟೇಟ್ನ ನಡುವಲ್ಲಿ ಯಾಕೆ ಇದನ್ನ ಇಟ್ಟಿದ್ದಾರೆ ಅಂತಂದರೆ, ಒಂದು ಬಂದು ಗಿಡಕ್ಕೆ ನೆರಳಾಗಲಿ ಅನ್ನೋದು ದೃಷ್ಟಿಯಿಂದ, ಇನ್ನೊಂದು ಆ ಮರದಲ್ಲಿ ಅವರು ಪೆಪ್ಪರ್ ಕಾಳುಮೆಣಸನ್ನ ಬಳ್ಳಿ ಬಿಡ್ತಾರೆ ನೋಡಿ. ನಿಮಗಲ್ಲಿ ಇಲ್ಲಿ ಕಾಣ್ತಿರ್ಬೋದು ನೋಡಿ, ಇದು ಬಂದು ಕಾಳುಮೆಣಸನ್ನ ಇಟ್ಟಿದ್ದಾರೆ. ಬನ್ನಿ ನಾನು ನಿಮಗೆ ಅಲ್ಲಿಗೆ ಸಹ ಹೋಗಿ ಆ ಕಾಳುಮೆಣಸು ಅಂತ ತೋರಿಸ್ತೀನಿ. ನಾವಿಲ್ಲಿ ಕಾಳುಮೆಣಸಿನ ಹತ್ತಿರನೇ ಹೋಗಿ ನಿಮ್ಗೆ ನಾನು ಕಾಳುಮೆಣಸನ್ನು ಸಹ ತೋರಿಸ್ತೀನಿ. ನೋಡಿ, ಇದು ಕಾಳುಮೆಣಸು. ಇದೀಗ ಆ್ಯಕ್ಚುಲಿ ತುಂಬ ಚಿಕ್ಕದು. ನನ್ನ ಫುಡ್ ಮೀಡಿಯಾದಲ್ಲಿ ನಾನು ನಿಮಗೆ ಕಾಳುಮೆಣಸಿನ ಬಗ್ಗೆ ಸಹ ಒಂದು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಅದರಲ್ಲಿ ಕಾಳುಮೆಣಸಿನ ವಿಶೇಷತೆ ಏನು, ಅದರಲ್ಲಿ ಔಷಧಿ ಗುಣಗಳೇನು, ಯಾವೆಲ್ಲ ರೋಗಗಳಿಗೆ ಒಂದು ಆಯುರ್ವೇದಿಕ್ ಔಷಧಿ ಅನ್ನೋದು ನಾನು ನಿಮಗೆ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ಸಹ ನೋಡ್ಕೊಂಬನ್ನಿ. ನೋಡಿ, ಇದು ಸ್ವಲ್ಪ ಬೆಳೆದಿರುವಂಥದ್ದು, ಇದಿನ್ನೂ ಬೆಳಿಬೇಕು, ತುಂಬ ಚಿಕ್ಕದು ನೋಡಿ. ಇದು ಬೆಳೆದಿದೆ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕಾಳುಮೆಣಸನ್ನ ಹಣ್ಣಾಗೋ ತನಕ ಬಿಡಲ್ಲ. ಈ ಸ್ವಲ್ಪ ಬೆಳೆದಾಗಲೇ ಇದನ್ನು ತೆಗೆದು ಇದನ್ನು ಕುಯ್ದು ಆಮೇಲೆ ಅದನ್ನ ಒಣಗಿಸ್ತಾರೆ. ಕೆಲವು ಸಲ ಬೇಯಿಸಿ ಒಣಗಿಸ್ತಾರೆ, ಇಲ್ಲಾಂದರೆ ಹಾಗೇನು ಕೆಲವು ಒಣಗಿಸ್ತಾರೆ. ಹಣ್ಣಾಗಿದ್ದರೆ ಮಾತ್ರ ಅವ್ರು ಬೇಯಿಸಲ್ಲ, ಕಾಯಿ ಇದ್ದರೆ ಎಲ್ಲ ಬೇಯಿಸ್ತಾರೆ ನೋಡಿ. ಈ ರೀತಿಯಾಗಿ ನೋಡಿ, ಎಷ್ಟು ಚೆಂದ ಇದು ಬೆಳೆದಿದೆ ನೋಡಿ. ಮೇಲೆ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಫುಲ್ ಮೇಲ್ ತನಕನೂ ಫುಲ್ಲಾಗಿದೆನ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬೆಳೆದಿದೆ ಇದು. ಇದೇ ರೀತಿಯ ತುಂಬ ಇಲ್ಲಿ ಇದೊಂದಂತಲ್ಲ, ಇನ್ನೂ ತುಂಬ ಇದ್ದಾವೆ ನಿಮಗೆ. ಅದೇ ರೀತಿ ನೋಡಿ, ಇಲ್ಲಿ ಇದೇ ರೀತಿ ನೋಡಿ, ಇಲ್ಲೊಂದು ಕಾಣ್ತಿದೆ ನೋಡಿ, ಅದೇ ರೀತಿ ಇಲ್ಲೊಂದು ಕಾಣ್ತಿದೆ. ಬಟ್ ಇದು ಅಷ್ಟೊಂದು ಅಲ್ಲೊಂದು ಬೆಳೆದಿದೆ, ಬಟ್ ಆಗಲಿ ಗಿಡ ಅಷ್ಟೊಂದು ಚೆನ್ನಾಗಿ ಬೆಳೆದಿಲ್ಲ. ಮೇ ಬಿ ಏನೊಂದು ರೀಸನ್ ಇರ್ಬೋದು, ಗೊಬ್ಬರ ಅದಕ್ಕೆ ಬೆಳವಣಿಗೆ ಕಮ್ಮಿ ಇರ್ಬೋದು ಮೇ ಬಿ. ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಚಿಕ್ಕದಾಗಿರುವಂಥ ಒಂದು ಕಾಫಿ ಗಿಡ. ಚಿಕ್ಕದಲ್ಲಿ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ನಾನು ಅವಾಗ ಅರೇಬಿಕಾ ಅಂದೆ ಅಲ್ಲ, ಅರೇಬಿಕಾ ಸಹ ಹಾಗೆ ಹೆಚ್ಚು ಕಮ್ಮಿ ಇದನ್ನು ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ, ತುಂಬ ಏನೂ ದೊಡ್ಡದಿರಲ್ಲ. ಅದರಲ್ಲಿ ಕಾಫಿ ಬಿಟ್ಟಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಕೆಲವೆಲ್ಲ ಇನ್ನು ಕಾಫಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಇನ್ನು ಇದು ಕಾಫಿ ಅಂದರೆ ಹಳೆ ಗಿಡ ಅಂತ ತೆಗೆದು ಹೊಸ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ನಿಮ್ಮಲ್ಲಿ ಕಾಣ್ತಿರ್ಬೋದು ನೋಡಿ, ಇದು ಹಳೆ ಗಿಡ. ಅಂದರೆ ಇದು ಇನ್ನೇನು ಇದರಲ್ಲಿ
ಫಸಲು ಬರಲ್ಲ ಅನ್ನೋದು ಅಂತಂದರೆ ಅದನ್ನು ಕಿತ್ತು ಆ ಜಾಗದಲ್ಲಿ ಬೇರೆ ಗಿಡ ನೆಡ್ತಾರೆ. ಇದಕ್ಕೆ ಸಹ ಹಾಗೆ ತುಂಬ ಡಿಮ್ಯಾಂಡ್ ಇದೆ. ಇದರಲ್ಲಿ ಫರ್ನಿಚರಿಗೆಲ್ಲ ಯೂಸ್ ಮಾಡ್ತಾರೆ. ನೀವು ನೋಡಿರ್ಬೋದು ಕೆಲವು ಕಡೆ ಎಲ್ಲ ಶೋರೂಮಲ್ಲೆಲ್ಲ ಇಟ್ಟಿರಬಹುದು, ಕೆಲವು ಶೋರೂಮಲ್ಲಿ ಇಟ್ಟಿರ್ತಾರೆ, ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತಾರೆ. ಇದರಿಂದ ಫರ್ನಿಚರ್ಸ್ ಎಲ್ಲ ಮಾಡಿ ಅದೇ ರೀತಿ ಶೋಕೇಶ್ಗೆ ಏನೆಲ್ಲ ಯೂಸ್ ಮಾಡ್ತಾರೆ. ನನಗೆ ಕಾಫಿ ಶಾಪಲ್ಲಿ ಸಹ ತೋರಿಸಿದೆ. ಇದೇ ಗಿಡವನ್ನು ಅವರು ಈ ಸಿಪ್ಪೆಗಳನ್ನೆಲ್ಲ ಇದರ ಈ ನೋಡಿ ಈ ರೀತಿ ಇದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಪಾಲಿಷ್ ಮಾಡಿ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿ ಅಲ್ಲಿ ಸಹ ಇಟ್ಟಿರುವಂಥದ್ದು. ಸ್ನೇಹಿತರೆ, ಎಲ್ಲ ಹೇಳ್ತಾರೆ ನದಿ ಮೂಲ ಮತ್ತು ಋಷಭಗಳನ್ನು ನಾವು ಕಂಡುಹಿಡಿಯಲಿಕ್ಕೆ ಆಗಲ್ಲ ಅಂತ. ಬಟ್ ನಾವೀಗ ಸಣ್ಣದಾಗೊಂದು ನೀರು ಇಲ್ಲಿ ಹೊಸ ನೀರು ಬರ್ತಾ ಉಂಟು. ಆ ಹೊಸ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ನಾವು ಇವತ್ತು ತೋರಿಸ್ತೀನಿ. ನಾನು ಕಾಫಿ ಎಸ್ಟೇಟ್ನ ಒಳಗಿದ್ದೇನೆ. ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು, ಇದೆಲ್ಲ ಕಾಫಿ ಎಸ್ಟೇಟು. ನಾವು ಕಾಫಿ ಎಸ್ಟೇಟ್ನ ಒಳಗಿದ್ದೇವೆ. ನೋಡಿ, ನಾನಿಲ್ಲೀಗ ನಿಮಗೆ ನೀರು ತೋರಿಸ್ತೀನಿ. ನೋಡಿ, ಇಲ್ಲಿ ನೀರು ಹರಿದು ಬರ್ತಾ ಉಂಟು, ನಿಮಗೆ ಕಾಣ್ತಿರ್ಬೋದು. ನಾನು ಇದನ್ನೀಗ ಎಲ್ಲಿಂದ ಬರ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಆ್ಯಕ್ಚುಲಿ ಇಲ್ಲಿ ಕಾಫಿ ಗಿಡ ಎಲ್ಲ ಇದೆ. ಸ್ವಲ್ಪ ನಿಮಗೆ ವಿಡಿಯೋ ಶೇಕ್ ಅಂತ ಅನಿಸ್ಬೋದು. ಮಳೆ ಸಹ ಬರ್ತಾಯಿದೆ ಈಗ. ನೋಡಿ, ಇದೀಗ ಇಲ್ಲೆಲ್ಲ ಕಾಣ್ತಾ ಇದೆ. ನೋಡಿ, ಇಲ್ಲಿ ಬರ್ತಾ ಉಂಟು, ನೀವು ನೋಡ್ತಿರ್ಬೋದು. ಅಲ್ಲಿಂದನೂ ಬರ್ತಾ ಉಂಟು ಅದು. ನಾನು ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಇದು ನೀರು ಹರಿದು ಇನ್ನೂ ಬರ್ತಾ ಉಂಟು. ನೋಡಿ, ಇಲ್ಲೆಲ್ಲ ಸ್ವಲ್ಪ ಮುಂದೆ ಇನ್ನು ಅಲ್ಲಿ ನಿಮಗೆ ಕಾಣ್ತಿರ್ಬೋದು. ನನಗೆ ಅಲ್ಲಿಗೆ ಹೋಗಬೇಕು. ಸ್ವಲ್ಪ ಇಲ್ಲಿ ಕಾಫಿ ಗಿಡ ಎಲ್ಲ ಅಡ್ಡಾಡು ಉಂಟು, ಹಾಗಾಗಿ ಇಲ್ಲಿ ಕಾಣ್ತಿರ್ಬೋದು. ಇಲ್ಲಿ ನಮಗೆ ನೀರು ಸ್ವಲ್ಪ ಕಮ್ಮಿ ಬರ್ತಾ ಉಂಟು. ಆ್ಯಕ್ಚುಲಿ ಇದು ನೀರು ಇಲ್ಲಿಂದ ನಮಗೆ ಹೋಗಿ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ಕೆಳಗೆ ಹೋಗ್ತದೆ. ನಿಮ್ಗೆ ನೋಡಿ, ಈಗ ಇದು ಡೆಡ್ ಹ್ಯಾಂಡ್. ನೋಡಿ, ಒಂದು ನೀರು ಇಲ್ಲಿಂದ ಹರಿದು ಬರ್ತಾ ಉಂಟು. ನಿಮಗೆ ಅಲ್ಲಿ ನೋಡ್ಬೋದು, ನೀವು ಕೆಳಗಡೆ ಹೋಲ್ ನಿಮಗೆ ಕಾಣ್ತಾ ಉಂಟು. ಡ್ರಾಪ್ ಆಗಿ ಬೀಳ್ತಾ ಉಂಟು. ಹತ್ತದನ್ನು ತೋರಿಸ್ತೀನಿ. ನಿಮ್ಗೆ ಇಲ್ಲಿ ಡಾಟ್ ಬರ್ತಾ ಉಂಟು ಇಲ್ಲಿಂದ. ಹಾಗೆ ಇನ್ನೊಂದು ಕಡೆಯಿಂದ ಸಹ ಬರ್ತಾ ಉಂಟು. ಇದರಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಈ ಪ್ಲೇಸಿಂದ ಸಹ ನೀರು ಬರ್ತಾ ಉಂಟು. ಇದು ಹೊಸರು ನೀರು. ನಿಮಗೆ ಇಲ್ಲಿ ಈ ತೂತೆಲ್ಲ ಕಾಣ್ಬೋದು. ನಿಮಗೆ ತೂತು ಕಾಣ್ಬೋದು. ಈ ತೂತೊಳಗಿಂದ ಬರುವಂಥ ನೀರೆಲ್ಲ ಇದು. ನಿಜವಾಗ್ಲೂ ನೀರಿನ ಮೂಲ ಕಂಡುಹಿಡಿದು ಸ್ವಲ್ಪ ಕಷ್ಟನೇ. ಪರ್ಫೆಕ್ಟಾಗಿ ನಮಗೆ ಇಲ್ಲಿಂದ ನೀರು ಸಿಗ್ತಾ ಉಂಟು. ನೋಡಿ, ಇಲ್ಲಿ ನಾವು ಹೀಗೆ ಮೇಲೆ ಹೋದರೆ ಇಲ್ಲಿ ಡ್ರೈ ಇದೆ. ನೋಡಿ, ಇಲ್ಲಿ ನಮಗಿಲ್ಲ ಡ್ರೈ. ಬಟ್ ನಮ್ಗೆ ಇಲ್ಲಿ ಬಂದಾಗ ಇಲ್ಲಿ ನೀರು ನಮಗೆ ಡ್ರಾಪ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನೀರೇ ಬಂದು ಇಲ್ಲಿ ತುಂಬಿ ಅದೇ ರೀತಿ ಇಲ್ಲಿ ಹೀಗೆ ಕೆಳಗೆ ಹರಿದೋಗುತ್ತಿದ್ದು. ನಿಜ ಅಲ್ವಾ? ನೀರಿನ ಮೂಲ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ದೊಡ್ಡವರು ಹೇಳಿದ್ದು ನದಿ ಮೂಲ ಮತ್ತು ಋಷಿ ಮೂಲ ಕಂಡು ಹಿಡಿಯೋದು ತುಂಬ ಕಷ್ಟನೇ ಅಂತ. ಇಲ್ಲಿ ಎಸ್ಟೇಟ್ನ ಒಳಗಿರೋದ್ರಿಂದ ಈ ಜೇಡು ಎಲ್ಲ ಬಲೆ ಕಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ನಮಗೆ ಆ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮುಖಕ್ಕೆಲ್ಲದು ಅಂಟ್ಕೊಳ್ಳುತ್ತೆ. ನಾನು ನಿಮ್ಗಲ್ಲಿ ತೋರಿಸಿ ನೀರು ಸ್ವಲ್ಪ ಬರ್ತಾಯಿತ್ತು. ಬಟ್ ಇಲ್ಲಿ ನೋಡಿ ಎಷ್ಟು ನೀರು ಸ್ಪೀಡಾಗಿ ಬರ್ತಾ ಉಂಟು, ಎಷ್ಟು ಚೆನ್ನಾಗಿದೆ ಅನ್ನೋದನ್ನ. ನೀವು ನೋಡ್ತಿರ್ಬೋದು, ಅಲ್ಲಿ ಫುಲ್ಲು ಅಡಿಕೆ ತೋಟ. ಅದು ಫುಲ್ ನಿಮಗೆ ಅಡಿಕೆ ತೋಟ ಕಾಣ್ತಾ ಉಂಟು ನೋಡಿ. ಅಲ್ಲಿ ತನಕ ಇದೆ, ಅದು ಆಲ್ಮೋಸ್ಟ್ ಅಲ್ಲಿ ತನಕ ಇದೆ. ಅಲ್ಲಿಂದ ಫುಲ್ ಇದು ಅಡಿಕೆ ತೋಟ. ನಿಮ್ಗಲ್ಲಿ ಕಾಣ್ತಿರ್ಬೋದು, ಇದು ಒಂದು ಇಲ್ಲಿ ಕೆಲಸ ಮಾಡುವಂಥ ಲೇಬರ್ಸ್ಗಳ ಕ್ವಾರ್ಟರ್ಸ್ ಇದಿಷ್ಟು. ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ನಿಮಗೆ ತೋರಿಸ್ತಿರ್ಬೋದು, ಇದು ಇಲ್ಲಿ ಕ್ವಾರ್ಟರ್ಸ್ ಇವರಿಗೆಲ್ಲ. ಇಲ್ಲಿ 10 ಮನೆಗಳಿದೆ. ನಿಮ್ಮಲ್ಲಿ ಕಾಫಿಯ ನಡುವಲ್ಲಿ ಕೆಲವೆಲ್ಲ ಚಿಕ್ಕ ಗಿಡ ಕಾಣ್ತಾ ಉಂಟು. ಇದೆಲ್ಲ ಕೊಕ್ಕೋ ಗಿಡಗಳು. ಮೋಸ್ಟ್ಲಿ ಅಲ್ಲಿ ಕೊಕ್ಕೋ ಹಣ್ಣು ಕಾಣ್ತಾ ಇಲ್ಲ.
ಓಕೆ, ನಾನು ಅಲ್ಲಿ ಹೋಗಿ ನೋಡ್ತೀನಿ, ಇದ್ರೆ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಡೀಪ್ ಇದೆ, ನಾವಿಲ್ಲಿ ಇಳಿತಿದ್ದೇವೆ ನೋಡಿ. ಅವಳಲ್ಲಿ ಹಾರ್ಕೊಂಡು ಹೋದ್ಲು, ಬಟ್ ನನಗೆ ಸ್ಟಿಕ್ ಹಿಡ್ಕೊಂಡು ಇಲ್ಲಿ ಸ್ವಲ್ಪ ಕಷ್ಟ ಅನಿಸ್ತುಂಟು. ಓಕೆ, ನೋ ಪ್ರಾಬ್ಲಮ್ ಆಗಿತ್ತು ನೋಡಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಇದೇ ಕೊಕ್ಕೋ ಗಿಡ. ನೋಡಿ, ಅಲ್ಲಿ ಕೊಕ್ಕೋ ಹಣ್ಣಿದೆ ಅಂತೆ. ನಾವಲ್ಲಿ ಕೊಕ್ಕೋ ಹಣ್ಣು ನಾನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಕೊಕ್ಕೋ ಚಿಕ್ಕ ಚಿಕ್ಕ ಕಾಯಿಗಳು, ನಾವೇನಂತೀವಿ ಮಿಡಿ ಅಂತಲೇ ಹೇಳ್ಬೋದು. ಇದೆಲ್ಲ ಚಿಕ್ಕ ಚಿಕ್ಕ ಮಿಡಿಗಳು ನೋಡಿ. ಇಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥದ್ದು ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು. ಇದು ಸ್ವಲ್ಪ ಸುಮಾರು ದೊಡ್ಡದಾಗಿದೆ. ಸ್ವಲ್ಪ ಅದು ಹಣ್ಣಾಗಲಿಕ್ಕೆ ಆಗಿದೆ ಈಗ, ಅದು ಹಣ್ಣಾಗಿ ಸ್ವಲ್ಪ ದಿನ ಬಿಟ್ಟರೆ ನಾನು ನಿಮಗೆ ಹಣ್ಣನ್ನು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ನೋಡೋಣ ಇಲ್ಲಿ ಹಣ್ಣೆಲ್ಲ ಇದೆಯಾ ಅಂತ. ಒಂದೇ ಒಂದು ಹಣ್ಣು ಕಾಣ್ತಾ ಇಲ್ಲ. ಆ್ಯಕ್ಚುಲಿ ನಿಮಗೆ ತೋರಿಸೋಣ ಅಂತಂದರೆ ಒಂದು ಹಣ್ಣು ಸಹ ಕಾಣ್ತಾ ಇಲ್ಲ. ಮೋಸ್ಟ್ಲಿ ಇಲ್ಲಿ ಇನ್ನೊಂದು ಏನಂತಂದರೆ ಮಂಗಗಳ ಕಾಟ ತುಂಬ ಇದೆ. ಹಾಗಾಗಿ ಹಣ್ಣಾದರೂ ಕೂಡಲೇ ಮಂಗ ಬಂದು ಎಲ್ಲ ತಿಂದ್ಕೊಂಡು ಹೋಗ್ತದೆ. ಹಾಗೆ ನಮಗೆ ಇಲ್ಲಿ ಹಣ್ಣು ಕಾಣಲಿಕ್ಕೆ ಸಿಗೋದು ಆಲ್ಮೋಸ್ಟ್ ಡೌಟ್ ಉಂಟು. ನಾನು ಸಿಕ್ಕಿದರೆ ಖಂಡಿತವಾಗ್ಲೂ ನಿಮ್ಗೆ ನಾನು ತೋರಿಸ್ತೀನಿ. ಓಕೆ, ಜೇಡ್ರ ಬಲೆ ತುಂಬ ಇದೆ, ಹಾಗಾಗಿ ಕಣ್ಣಿಗೆ ಹೋಗೆಲ್ಲ ಅಂಟ್ತಾ ಇದೆ ಅದು. ಒಂದೇ ಒಂದು ಹಣ್ಣು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಹುಡ್ಕೊಬಂದ್ವಿ. ಇಲ್ಲ ಫ್ರೆಂಡ್ಸ್, ಓಕೆ, ಒಂದೆಲ್ಲ ಕಾಣ್ತೀವಿ ಇಲ್ಲಿಗೆ. ನೋಡೋಣ ಎಲ್ಲಿದೆ ಅಂತ. ನಿಧಾನ ಅಲ್ಲ. ಓಕೆ, ಅವು ಹಣ್ಣತ್ತು ಇದು ನೋಡಿ. ನಾಳೆ ಬಂದ್ವಿ. ಇದು ಆ್ಯಕ್ಚುಲಿ ಇದು ಹಣ್ಣಲ್ಲ, ಇದು ಹಾಳಾಗಿರುವಂಥದ್ದು. ಅದು ಎಲ್ಲ ಕಲರಾಯಿತು. ದೂರದಿಂದ ನೋಡುವಾಗ ಹಣ್ಣಿನ ಥರ ಕಾಣಿಸ್ತು, ಹಾಗೆ ಬಂದ್ವಿ. ಅದು ಹಣ್ಣಲ್ಲ. ತುಂಬ ಹುಡುಕಾಡಿದ್ವಿ, ಬಟ್ ಎಲ್ಲಿಯೂ ಕಾಣ್ತಾ ಇಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ನಾನು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ಪ್ಲೇಸ್ ಜೊತೆ ನಿಮ್ಮನ್ನು ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.